ಶಾಲೆಗಳಲ್ಲಿ ವನ ಮಹೋತ್ಸವವನ್ನು ಮಾಡುವುದು ಒಂದು ಸಂಪ್ರದಾಯ. ಯಾಕೆಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಮರಗಳನ್ನು ಬೆಳೆಸುವುದು, ಆ ಮರಗಳ ಮೇಲೆ ಇರುವಂತಹ ಪ್ರೀತಿ, ಇದೆಲ್ಲವನ್ನು ನಾವು ಅವರಿಗೆ ತಿಳಿಸಿಕೊಡಬೇಕು ಎಂಬಂತ ಒಂದು ಉದ್ದೇಶ ಇವತ್ತು ಸರ್ಕಾರಕ್ಕೆ ಅದು ಬಂದರೂ ಈ ಜಗತ್ತಿಗೆ 1400 ವರ್ಷಗಳ ಹಿಂದೆ ಜಗತ್ ನಾಯಕರು, ವಿಶ್ವಗುರು, ಲೋಕಾನುಗ್ರಹಿ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಇದ್ರು. ನಮ್ಮ ಭಾಷೆಯಲ್ಲಿ ಕಿಯಾಮತ್ ಆಗುದಿದ್ರು. ನಾವು ಕಿಯಾಮತ್ ಅಂತ ಹೇಳಿ ಎಲ್ಲ ಹೋಗಿರುತ್ತೆ. ಆದರೂ ನೀವು ಇವತ್ತು ಒಂದು ಗಿಡವನ್ನು ನೆಡಬೇಕು ಅಂತ ಹೇಳಿ ಲೋಕಾನುಗ್ರಹಿ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಮ್ಮಲ್ಲಿ ಜಾಗ ಇಲ್ಲ, ಇದ್ದಾಗ ನೀವು ಏನಾದರೂ ಇದ್ದ ರೀತಿಯಲ್ಲಿ ಮಾಡಿಕೊಂಡು ಜಾಗ ಇರುವವರಿಗೆ ಪ್ರೇರಣೆಯಾಗಬೇಕು, ಅದನ್ನು ಅವರು ಖಾಲಿ ಬಿಡಬಾರದು ಎಂಬುದು ನಮ್ಮ ಆಶಯ. ನಾವು ಈಗ ಇಲ್ಲಿ ಒಂದು ಚಿಕ್ಕ ಗಿಡವನ್ನು ಇದರಲ್ಲಿ ಚಟ್ಟಿಯಲ್ಲಿ ನೆಟ್ಟಾಗ ಅಥವಾ ಕುಂಡದಲ್ಲಿ ನೆಟ್ಟಾಗ ಅಂತ ಗಿಡಗಳನ್ನು ನಿಮ್ಮ ಮನೆ ಹಿತ್ತಿಲಲ್ಲಿ ನಡೆಸಿ ನೆಟ್ಟು ಅಲ್ಲಿ ನೀವು ಆ ಗುರುತ್ವಾಕರ್ಷಕವಾದಂತಹ ಶಕ್ತಿಯನ್ನ, ನಮ್ಮ ಭೂಮಿಗೆ ಮಳೆ ಬರಿಸುವಂತಹ ಶಕ್ತಿಯನ್ನ ನಮ್ಮ ಪರಿಸರದಲ್ಲಿ ನಾವು ಉಂಟು ಮಾಡಬೇಕು ಎಂಬಂತಹ ಉದ್ದೇಶದಿಂದ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟಿನ ಉಳ್ಳಾಲ ಕೇಂದ್ರ ಜುಮಾ ಮಸೀದಿಯ ನಿರ್ದೇಶನ ಮತ್ತು ಆದೇಶದಂತೆ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಯಾಕೆ ನಾನು ಒತ್ತಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಬಹುಶಃ ನಮ್ಮಲ್ಲಿ ನಾವು ಒಂದು ಚಿಕ್ಕ ಗಿಡಗಳು ಅಡ್ಡ ಬಂದಾಗಲೂ ಕಡಿಯಿರಿ ಅಂತ ಹೇಳುದು, ಕಡಿಯಿರಿ, ಅದು ಯಾವ ಕ್ರೂರಿಯಾಗಿ ಅದನ್ನು ಏನ್ ಮಾಡೋದು ಗೊತ್ತಿಲ್ಲದೋ ಅದನ್ನು ಕಡಿಯಿರಿ, ಇದನ್ನು ಕಡಿಯಿರಿ ಅಂತ ಹೇಳುದು. ಇವತ್ತು ಯಾವುದೋ ಒಂದು ಗಾದೆಯಲ್ಲಿ ಹೇಳ್ತಾ ಇದ್ದಾರೆ, ಮಕ್ಕಳ ಕಾಲದಲ್ಲಿ ಒಂದು ಕೋಲಿನಲ್ಲಿ ಅಥವಾ ಇವತ್ತು ಏನು ಅಳತಾ ಇದೆಯೋ ಆ ಒಂದು ಫೀಟಿನಲ್ಲಿ ಸಿಗುತ್ತಿದ್ದಂತ ನೀರು ಇವತ್ತು 100 ಫೀಟ್ ಆದರೂ ಹೋಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ. ಆಗ ಬಾವಿ ಮಾತನಾಡಿಕೊಂಡು ಬಾವಿ ಅಂತಂತೆ, ಏ ಹುಚ್ಚ, ನೀನು ನೀರನ್ನು ಎಲ್ಲಿ ಹುಡುಕ್ತಾ ಇದ್ದಿ? ನೀನು 4ನೇ 5ನೇ ತಲೆಮಾರಿನವ. ನೀನು ನಿನ್ನ ತಂದೆ ಇರುವಂತ ಸಮಯದಲ್ಲಿ ಅವರು ಮರ ಗಿಡಗಳ ಮಧ್ಯದಲ್ಲಿ ಜೀವನ ಮಾಡ್ತಾ ಇದ್ದೆವು, ನಾವು ಬೇಕಾದಷ್ಟು ನೀರು ಕೊಟ್ಟಿದ್ದೆವು. ಇವತ್ತು ನೀವು ಆಧುನಿಕತೆಯಲ್ಲಿ ನಿನ್ನ ಮನೆಯ ಅಂಗಳದಲ್ಲಿ ಸಮೇತ ನೀನು ಇಂಟರ್ಲಾಕ್ ಹಾಕಿದ್ದಿ, ನಿನ್ನ ಮನೆಯ ಅಂಗಳದಲ್ಲಿ ನೀನು ಸಿಮೆಂಟ್ ಹಾಕಿದ್ದಿ. ನೀನು ಆ ಸಿಮೆಂಟ್ ಅನ್ನು ಹಾಕಿಕೊಂಡು ಇಂಟರ್ಲಾಕ್ ಅನ್ನು ಹಾಕಿಕೊಂಡಿರುವಂತಹ ಈ ಸಂದರ್ಭದಲ್ಲಿ ನಿನಗೆ ಎಲ್ಲಿ ನೀರು ಸಿಗಬೇಕು? ಮುಂದೆ ನಿನ್ನ ಮಕ್ಕಳ ಕಾಲದಲ್ಲಿ ನೀರಿನ ಚಿತ್ರ ಮಾಡಿ ನಿನ್ನ ಮಕ್ಕಳಿಗೆ ನೀನು ಕೊಡಬೇಕು ಅಂತೇಳಿ ಬಾವಿ ಮಾತಾಡುತ್ತೇನೆ. ಆದ್ದರಿಂದ ಇವತ್ತು ನಾವು ಅದನ್ನು ಸಾಂಕೇತಿಕವಾಗಿ ನಮ್ಮಲ್ಲಿ ಮಾಡಬೇಕೆಂಬ ದೃಷ್ಟಿಯಿಂದ ಇದನ್ನು ನಾವು ಮಾಡಿದ್ದೇವೆ. ನಮ್ಮೆಲ್ಲರ ಆತ್ಮೀಯರು, ಬಹುಶಃ ಇದರ ಒಂದು ರೂವಾರಿಯಾದಂತ ಜನಾಬಾದಿ ಅಬ್ದುಲ್ ರಶೀದ್ ಅವರು ಈ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಬಂದಿದ್ದಾರೆ. ಅವರಲ್ಲಿರುವಂತಹ ಆಲೋಚನೆಗಳು, ಅವರಲ್ಲಿರುವಂತಹ ಚಿಂತನೆಗಳು ಬಹುಶಃ ಕೆಲವೊಂದು ಕಾರಣದಿಂದಾಗಿ, ಮುಂದೆ ಹೋಗುವಂತಹ ಒಂದು ಕಾರಣದಿಂದಾಗಿ ಸ್ವಲ್ಪ ಸ್ಲೋವಾಗಿ ಅವರ ಯೋಜನೆಗಳು ಆಗುತ್ತಾ ಇದೆ. ಉಳ್ಳಾಲದಲ್ಲಿ ಸಾಲು ಮರ ನೆಡುವಂತದ್ದು ಎಲ್ಲ ಯೋಜನೆ ಅವರ ಯೋಜನೆ ಆಗಿರುತ್ತದೆ. ಅದರ ಮೂಲಕ ಅವರು ಮಾಡಲಿಕ್ಕೆ ಪ್ರಯತ್ನಿಸಿದ್ದಾರೆ. ಅಧಿಕಾರ ಇದ್ದರೂ ಇಲ್ಲದಿದ್ದರು ಇವತ್ತು ನಮ್ಮ ಅಧ್ಯಕ್ಷರಾಗಿ ಇದ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನನ್ನ ಆತ್ಮೀಯರು ಉಳ್ಳಾಲ ನಗರಸಭೆಯ ಆಯುಕ್ತರಾದಂತ ಶ್ರೀಮತಿ ವಾಣಿ ವಿ ಆಳ್ವಾರ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಬಹುಶಃ ನಾನು ವಾಣಿ ವಿ ಆಳ್ವಾರ್ ಅವರನ್ನ ಹೇಳ್ಬೇಕು ಅಂತ ಹೇಳಿದ್ರೆ, ಅವರು ಉಳ್ಳಾಲದ ನಗರಸಭೆ ಆಯುಕ್ತರಲ್ಲ, ಅವರು ನಮ್ಮ ಶಾಲೆಯ ಒಂದು ವೆಲ್ವಿಷರ್. ಬಹುಶಃ ಅವರನ್ನು ನಾವು ಈಗ ಎಲ್ಲ ಹೇಳ್ಬೇಕಂದ್ರೆ, ನಮ್ಮ ಶಾಲೆಯಲ್ಲಿ ಮಹಿಳಾ ಸಮಿತಿಯಲ್ಲಿ ಒಬ್ಬರು ಮಹಿಳೆಯರನ್ನು ಸೇರಿಸಬೇಕು ಅಂತ ಅವಕಾಶದಲ್ಲಿ ನಾವು ಅವರನ್ನೇ ಸೇರಿಸಬಹುದು ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ಬೋದೇನೆ. ಯಾಕಂದ್ರೆ ನಮ್ಮ ಶಾಲೆಗೆ ಏನ್ ಬೇಕಿತ್ತು, ಅವರು ಮೊನ್ನೆ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿ ಹೋಗಿದ್ರು. ಮೈಸೂರಿಗೆ ಟ್ರಾನ್ಸ್ಫರ್ ಆಗಿ ಹೋದ ಸಮಯ ನಾನು ಅಲ್ಲಿ ಹೋದೆ, ಅಲ್ಲಿಗೆ ಹೋದದಲ್ಲ, ಹೋದಾಗ ಅವರಲ್ಲಿ ಸಿಕ್ಕಿದ್ರು. ಮೈಸೂರಲ್ಲಿ ಸಿಕ್ಕಿದಾಗ ಹೇಳಿದ್ರು, ನನ್ನ ಮಗ ಯೂಸ್ ಮಾಡದಂತ ಹೊಸದಾದಂತ ಒಂದು ಕಂಪ್ಯೂಟರ್ ಪ್ರಿಂಟರ್ ಉಂಟು ಅಷ್ಟೇ, ಅದು ನಿಮ್ಮ ಶಾಲೆಗೆ ತಂದಿಟ್ಟಿದ್ದೇನೆ, ಹೋಗಿ ಪಂಚಾಯತಿಯಲ್ಲಿ ಉಂಟು ತಗೊಳ್ಳಿ. ನಾನು ಅವರಲ್ಲಿ ಕೇಳಲಿಲ್ಲ. ನಾನು ಮರುದಿವಸ ಹೋಗಿ ಪಂಚಾಯತಿಯಲ್ಲಿ ಕೇಳುವಾಗ ಅವ್ರು ಫೋನ್ ಮಾಡ್ಬೇಕು, ಅವ್ರು ಫೋನ್ ಮಾಡ್ತಾರೆ ಈಗ ಅಂತ ಹೇಳಿದ್ರೆ, ನನಗೆ ಇಡೀ ಆದ ಸಾಧಾರಣ 15,000 ರೂಪಾಯಿ ಬೆಲೆ ಬಾಳುವಂತಹ ಒಂದು ಪ್ರಿಂಟರ್ ಅನ್ನ ನಮ್ಮ ಶಾಲೆಗೆ ಅವರು ಕೊಟ್ಟಿದ್ದಾರೆ. ನಾನು ಕೇಳಿ ಕೊಟ್ಟದಲ್ಲ. ನಂತರ 2 ದಿವಸ 4 ದಿವಸ ಕಳೆದ ನಂತರ ನಾನು ಬರುವಾಗ ಇಲ್ಲಿ ಒಂದು ಒಳ್ಳೆಯ ಟೇಬಲ್, ಹಲಸಿನ ಮರದಿಂದ ಮಾಡಿದಂತ ಒಂದು ಟೇಬಲ್, 2 ಟೇಬಲ್ಗಳಿವೆ. ನಾನು ಹೇಳಿದೆ, ಯಾರ ತಂದ್ರೆ ರಾಶಿ ಆಗ್ತಾರೆ ಅಂತ ನಮ್ಮ ಟೀಚರ್ನವರು ನನ್ನ ಹತ್ರ ಬಂದು ಕೇಳಿದ್ರು, ಸರ್ ಯಾರ ತಂದು ಇಲ್ಲಿ ಹಾಕಿದ್ದಾರೆ? ನಾನು ಹೇಳಿದೆ, ಯಾರಲ್ಲ, ನನ್ನ ಗೆಸ್ಟ್ ಪ್ರಕಾರ ಅದು ವಾಣಿ ಆಳ್ವಾರ್ ಇರ್ಬೋದು, ಮತ್ತೆ ಯಾರಂತ ಮತ್ತೆ ಕೇಳುವ. ನೋಡುವ ಸ್ವಲ್ಪ ಹೊತ್ತಾದ ನಂತರ ಅವರೇ ಫೋನ್ ಮಾಡ್ತಾರೆ, ನಿಮಗೆ ನಾನು ಒಳ್ಳೆಯದಾದಂತ ಒಂದು ಮೇಜು ಹಾಕಿ ಕಳಿಸ್ಕೊಟ್ಟಿದ್ದೇನೆ, ಏನ್ ಮಾಡಿದ್ದೀನಿ ಅಂತ ಕೇಳಿದ್ರೆ, ಒಳಗಿಟ್ಟಿದ್ದೇನೆ ಮೇಡಮ್, ಅದಕ್ಕೆ ಅದು ಟಾಪ್ ಹಾಕ್ಬೇಕು, ನಾನು ಹಾಕಿಸ್ತೇನೆ, ಆದ್ರೂ ನೀವು ಬಿಸಾಡಬೇಡಿ, ಅದು ಹಲಸಿನ ಹಣ್ಣಿನ ಮರದ ಟೇಬಲ್ ಅಂತೇಳಿ ಅವರು ಹೇಳಿಕೊಟ್ಟಿದ್ದಾರೆ. ಅವರು ಮಾತ್ರ ಅಲ್ಲ, ಅದು ಅವರ ಮನೆಯಿಂದ ತಂದ
ಮೂಲದ ಆಫೀಸಿಂದಲ್ಲ, ಅವರ ಮನೆಯಿಂದ. ಅವರ ಗಂಡ ವಿಜಯ ಆಳ್ವರವರನ್ನು ಸಹ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ನಮ್ಮ ಕಾರ್ಯಶಿಲ ಮೇಲೆ ಆಗುವಂತ ಎಲ್ಲ ಹಸಿರು ಆ ಕ್ರಾಂತಿಗೆ ಕಾರಣರು ಅವರು. ಸಾಧಾರಣ ಬಹಳಷ್ಟು ಹಣವನ್ನು ಖರ್ಚು ಮಾಡಿಕೊಂಡು ಕೊಟ್ಟಿದ್ದಾರೆ. ಇವತ್ತು ನಾವು ಅದರಲ್ಲಿ ಒಂದು ಗದ್ದೆಯನ್ನು ಮಾಡುವಂತ ಒಂದು ವ್ಯವಸ್ಥೆಯನ್ನು ಪೂರಕವಾಗಿ ಬಹುಶಃ ಕತ್ರಿ ಪಾರ್ಕಿನಲ್ಲಿ ಮೊನ್ನೆ ಎಕ್ಸಿಬಿಷನ್ ನಲ್ಲಿ ಮಾಡಿದಂತ ಆ ಎಲ್ಲ ಪಾತ್ರೆಯನ್ನು ನಮ್ಮಲ್ಲಿಯೇ ಆ ವಿಜಯದ ಮೂಲಕ ನಮಗೆ ಇಲ್ಲಿಗೆ ತರಲಿಕ್ಕೆ ಸ್ವಲ್ಪ ಹಣ ಖರ್ಚು ನಾವು ಮಾಡಿದ್ದೇವೆ. ಮಾಡಿ ಅದನ್ನು ಇವತ್ತು ಮಾಡುವಂತ ಒಂದು ವ್ಯವಸ್ಥೆಗೆ ಅವರು ಕಾರಣರಾಗಿದ್ದಾರೆ ಅಂತ ಹೇಳಿಕೊಂಡು ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಿದ್ದಾರೆ. ನಾವು ಯಾವುದೇ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಬೇಕಿದ್ರು, ಏನ್ ಮಾಡಬೇಕಿದ್ರು ನಮ್ಮ ಶಾಲಾಭಿವೃದ್ಧಿ ಸಮಿತಿ ನನ್ನೊಟ್ಟಿಗಿದೆ. ಏನ್ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದರು. ಅದರಲ್ಲಿ ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ, ಎಲ್ಲರಿದ್ದಾರೆ. ಅದರಲ್ಲಿ ನಮ್ಮ ಉಪಾಧ್ಯಕ್ಷರಾದಂತಹ ಇವನ್ ಇಬ್ರಾಹಿಂ ಅವರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ನಮ್ಮ ಮಸ್ಜಿದಿನ ಉಪಾಧ್ಯಕ್ಷರು, ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು, ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಟ್ಟಿಗೆ ಸಹಕಾರ ನೀಡುತ್ತಿರುವಂತಹ ಜೈನುದ್ದೀನ್ ರವರು ಹಾಗೆ ಜೈನುದ್ದೀನ್ ರವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉಳ್ಳಾಲ ಪುರಸಭೆಯ ಮಾಜಿ ಕೌನ್ಸಿಲರ್ ಅವರು, ನಮ್ಮ ಶಾಲೆಯ ಎಲ್ಲ ಚಟುವಟಿಕೆಗಳ ಮಾರ್ಗದರ್ಶಕರು ಆದಂತ ಜನ ಫಾರೂಕಿ ಇರುತ್ತಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೋಶಾಧಿಕಾರಿಗಳಾದಂತ ಅಬ್ದುಲ್ ಕರೀಂ ಇರುತ್ತಿರೋರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಹೇಳಲಿಕ್ಕೆ ತುಂಬಾ ಇದೆ, ಯಾಕಂದ್ರೆ ನಾವು ನಾಳೆದು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ತಂಡದಲ್ಲಿ ಇರುತ್ತೇವೆ, ಈಗ ಭಾಗವಹಿಸಲಿಕ್ಕೆ ಆಯ್ತು. ಆದ್ದರಿಂದ ಅವರನ್ನು ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಆತ್ಮೀಯ ಮಿತ್ರರು, ನಮ್ಮ ಎಲ್ಲ ಚಟುವಟಿಕೆಗಳಿಗೂ ನಮಗೆ ಬೆನ್ನೆಲುಬಾಗಿ ನಿಂತು ಕಾರ್ಯನಿರ್ವಹಿಸ್ತಾ ಇರುವಂತಹ ಅಲ್ತಾಫ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸದಾ ನಮ್ಮ ಶಾಲೆಯ ಸಂಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತ ಯಾವುದು ಅಧಿಕಾರ ಇರಲಿ, ಅಧಿಕಾರ ಇಲ್ಲದಿರಲಿ, ನಮ್ಮಲ್ಲಿ ಒಂದು ಗಾದೆ ಇದೆ, ಏನಂದ್ರೆ ಅಧಿಕಾರ ಇದ್ದಾಗ 6ಕ್ಕೆ ಏರದೆ, ಅಧಿಕಾರ ಇಲ್ಲದಾಗ 3ಕ್ಕೆ ಇಳಿಯದೆ ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇರುವವರು ಜನಾಬ್ MS ಇಬ್ರಾಹಿಂ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಸಹ ನಾನು ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನನ್ನ ಮಿತ್ರ ಕರೆದಾಗ, ಫೋನ್ ಮಾಡಿದಾಗ ಎಲ್ಲಿದ್ರು ಓಡಿಕೊಂಡು ಬರುವವರು ಅಂತ ಹೇಳಿದ್ರೆ ವಿಜಯ್ ಅಗ್ರಿಕಲ್ಚರಿಸ್ಟ್ ಮೇಲಿದ್ದಾರೆ. ಅವರೊಬ್ಬ ಕೃಷಿಕ, ಎಲ್ಲಿ ಕೆಲಸ ಮಾಡುತ್ತಿದ್ರು ಕರೆದುಕೊಂಡು ಓಡಿ ಬರ್ತಾರೆ. ಅವರನ್ನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೇನೆ ನಮ್ಮ ಸಹೋದರ ಸಂಸ್ಥೆಯ ಮುಖ್ಯೋಪಾಧ್ಯಾಯ ಶ್ರೀಮತಿ ರಮ್ಲಾ ರವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸುತ್ತೇನೆ. ನಮ್ಗೆಲ್ಲ ಗೊತ್ತಿದೆ ಈ ವರ್ಷ ನಾವು ನೀರಿಗಾಗಿ ಹೇಗೆ ಪರಿತಪಿಸಿದ್ದೇವೆ ಅಂತ. ಇವತ್ತು ಕೂಡ ನಮ್ಮ ಉಳ್ಳಾಲ ನಗರಸಭಾ ವತಿಯಿಂದ ಟ್ಯಾಂಕರ್ ಮೂಲಕ ನೀರು ಸರಬರಾಜಾಗ್ತಾ ಇದೆ. ಈ ನೀರು ನಮ್ಮ ಅಳಿವು ಉಳುವಿನ ಪ್ರಶ್ನೆ ಆಗಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ಮನೆಗಳಲ್ಲಿ ಸಸ್ಯ ಗಿಡಗಳನ್ನ ನೆಡುವ ಮೂಲಕ ನಮ್ಮ ಮುಂದಿನ ಪರಿಸರ ಜಾಗೃತಿಗೆ ನಾಂದಿ ಹಾಡಬೇಕು ಅಂತ ನಾನು ಮಕ್ಕಳಲ್ಲಿ ಕೇಳಿಕೊಂಡು ಹಳೆಕೋಟೆಯ ಪ್ರತಿಯೊಂದು ಶಾಲಾ ಅಭಿವೃದ್ಧಿಯ ವಿಷಯದಲ್ಲಿ ಖಂಡಿತವಾಗಿಯೂ ನಗರಸಭೆ ನಿಮ್ಮೊಂದಿಗೆ ಇರ್ತದೆ ಅಂತ ಹೇಳಿ, ಹಾಗಾಗಿ ಇವತ್ತು ಅದು ಮುಂದುವರಿತಾ ಬಂದು ಇವತ್ತು ಅದು ಆ ದಿವಸ ಅಂದಿನ ಸರ್ಕಾರಗಳು ವನ ಮಹೋತ್ಸವ ಅಂತ ಏರ್ಪಡಿಸಿದ ಆ ಒಂದು ಕಾರ್ಯಕ್ರಮ ಅಂದಿಗೆ ಅದು ಅಗತ್ಯ ಇಲ್ಲದಿದ್ರೂ ಕೂಡ ಇವತ್ತು ನಿರ್ಮಾಣ ಆಗುವಂತ ಈ ಪರಿಸ್ಥಿತಿಯನ್ನ ನಮ್ಮ ಹಿರಿಯರು, ವಿಜ್ಞಾನಿಗಳು, ಅದಕ್ಕೆ ತಕ್ಕ ಸಂಬಂಧಪಟ್ಟಂತ ತಂತ್ರಜ್ಞರು ಹಾಕಿದ ಒಂದು ಪ್ಲಾನ್ ಆಗಿರ್ತದೆ ಈ ವನ ಮಹೋತ್ಸವ. ಇವತ್ತು ಇಲ್ಲಿ ಸೇರಿದ ಎಲ್ಲ ಮಕ್ಕಳಿಗೆ, ಹೆಚ್ಚಿನವರಿಗೆ ಈ ಬಾರಿ ಬೇಸಿಗೆಯಲ್ಲಿ ಮನೆಯಲ್ಲಿ ಕುಡಿಯುವ ನೀರನ್ನ ಅಥವಾ ಮನೆಯಲ್ಲಿ ಬಟ್ಟೆ ಒಗಿಲಿಕ್ಕೆ ಅಥವಾ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ, ಸ್ನಾನ ಮಾಡಲಿಕ್ಕೆ ನೀರಿಲ್ಲದ್ದು ಅಥವಾ ನೀರಿದ್ರೂ ಕೂಡ ಕಬ್ಬಿಣದ ಅಂಶ ಸೇರಿದ್ದು ಅಥವಾ ಕಲರ್ಫುಲ್ ಆದ ನೀರು ಕನ್ನಡ ನೀವೆಲ್ಲ ಕಂಡಿದೆ. ಇದನ್ನೆಲ್ಲ ತಕ್ಕ ಮಟ್ಟಿಗೆ ಜನರಿಗೆ ತೊಂದರೆ ಆಗದ ಹಾಗೆ ನೋಡುವಂತ ಕೆಲಸ ಉಳ್ಳಾಲ ನಗರಸಭೆಯವರು ಮಾಡಿದ್ದಾರೆ. ಈ ಮಳೆಗಾಲ ಅಂತ ಹೇಳುವಂತ ಈ ಜೂನ್ ಜುಲೈಯಲ್ಲಿ ಕೂಡ ಆ ಕೆಲಸವನ್ನು ಇವತ್ತು
ನಮ್ಮ ವಾರಿಯಾರು ಅವರು ಮತ್ತು ಅವರ ಸಂಸ್ಥೆ ನಡೆಸಿಕೊಂಡು ಬಂದಿದೆ. ಅವರು ಅದನ್ನು ವ್ಯವಸ್ಥೆಗೊಳಿಸಿದರೂ ಕೂಡ ಕೊಡ್ಲಿಕ್ಕೆ ನೀರು ಉಳ್ಳಾಲದ ಆಸುಪಾಸಿನಲ್ಲಿ ಎಲ್ಲಿ ಕೊಡಲಿಲ್ಲ. ಅದು ಅಲ್ಲಾಹನ ದಯೆಯಿಂದ ಸೈಯದ್ ಮದನಿ ಅವರ ಸಂಬಂಧಪಟ್ಟಂತ ಒಂದು 2 ಬಾವಿಯಲ್ಲಿ ಸಾಕಷ್ಟು ನೀರುಗಳು ಸಿಕ್ಕಿದ ಕಾರಣ ಹತ್ತಿರದಿಂದಲೇ ನೀರನ್ನು ಕೊಡುವಂತಹ ವ್ಯವಸ್ಥೆಗೆ ಕೂಡ ಆ ಸರ್ವಶಕ್ತನಾದ ಅಲ್ಲಾಹ್ ನಮಗೆ ಸಹಕಾರ ಮಾಡಿದೆ. ಆದರೆ ನಾವು ಅರ್ಥ ಮಾಡಬೇಕಾದಂತ ವಿಚಾರ ಏನು ಅಂತ ಹೇಳಿದ್ರೆ, ಜೂನ್ ಜುಲೈಯಲ್ಲಿ ಅಥವಾ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ 4 ತಿಂಗಳಿರುವಂತಹ ಈ ಮಳೆಗಾಲದಲ್ಲಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಇರಬೇಕು 3 ಕಾಲಗಳಲ್ಲಿ ಒಂದು 4 ತಿಂಗಳ ಮಳೆಗಾಲ. 1 ತಿಂಗಳು ದಾಟಿ 2ನೇ ತಿಂಗಳಿಗೆ ಕಾಲಿಟ್ಟಿದೆ, ಮಳೆ ಇಲ್ಲ, ಮಳೆರಾಯನ ಇದಿಲ್ಲ. ಅದಕ್ಕೆಲ್ಲ ಕಾರಣ ಇದೇ ರೀತಿ ಮುಂದುವರಿದರೆ ಇನ್ನು ಸ್ವಲ್ಪ ಸಮಯದ ನಂತರ ನಾವು ಕೆಲವು ದೂರದ ಊರಲ್ಲಿ ನಾವು ಹೇಳಿದಾಗೆ ಬರಪೀಡಿತ ಪ್ರದೇಶವಾಗಿ ಕೃಷಿ ಮಾಡಲಿಕ್ಕೂ ಆಗದೇ ಇರುವಂತಹ ಭೂಮಿಗಳು, ಅದೇ ರೀತಿ ಉಪಯೋಗಕ್ಕೆ ನೀರು ಕೂಡ ಇಲ್ಲದೆ ಸಾಯುವಂತ ಪರಿಸ್ಥಿತಿಯನ್ನು ನಾವು ಅತಿ ಶೀಘ್ರ ಕಾಣುವಂತಹ ವ್ಯವಸ್ಥೆಯಲ್ಲಿ ನಾವಿದೆ. ಇದನ್ನೆಲ್ಲ ಹೋಗಲಾಡಿಸಬೇಕಾದ್ರೆ ಇವತ್ತು ನಾವು ನೀವೆಲ್ಲ ಏನು ನಮ್ಮ KMK ಅವರು ಯೋಜನೆ ಹಾಕೊಂಡು ಗಿಡ ನೆಡುವ ಕಾರ್ಯಕ್ರಮ ಹಾಕಿದ್ದಾರೆ. ನಿಮ್ಮಲ್ಲೊಂದು ಪ್ರಶ್ನೆ ಬರೋದು, ಇದು ಗಿಡ ನೆಟ್ಟರೆ ಏನಾಗುತ್ತೆ ಅಂತ ಹೇಳಿ. ಗಿಡ ನೆಡಲಿಕ್ಕೆ ಪ್ರೇರಣೆ ನೀಡುವಂತಹ ಕೆಲಸ ಇಲ್ಲಿ ಆಗ್ತದೆ. ಇಲ್ಲಿ ಗಿಡ ನೆಡಲಿಕ್ಕೆ ಸಾಕಷ್ಟು ಜಾಗವೂ ಇಲ್ಲ, ಅದಕ್ಕೆ ಸಮಯಾವಕಾಶವೂ ಇಲ್ಲ, ವಿದ್ಯಾಭ್ಯಾಸ ನೀಡುವಂಥದ್ದು ಇಲ್ಲಿಯ ಗುರಿಯಾಗಿದೆ. ಅದರ ಜೊತೆಗೆ ನಿಮ್ಮ ಮಕ್ಕಳಲ್ಲಿ ನಿಮ್ಮ ಮೊದಲಲ್ಲಿ ಇರಬೇಕಿದು, ನಿಮ್ಮ ಹೃದಯದಲ್ಲಿ ಬರಬೇಕು. ಈ ಶಾಲೆಯಲ್ಲಿ ನೆಟ್ಟಂತ ಈ ಸಸ್ಯ ಇದೇ ರೂಪದಲ್ಲಿ ನನ್ನ ಮನೆಯ ಅಂಗಳದಲ್ಲೂ ಕೂಡ ಒಂದು ಸಸ್ಯವನ್ನು ನೆಡಬೇಕು ಅಂತ ಹೇಳುವಂತ ಯೋಚನೆ ನೀವು ಮಾಡಿಕೊಳ್ಬೇಕು ಪ್ರತಿಯೊಂದು ವಿದ್ಯಾರ್ಥಿಗಳು. ನಿಮ್ಮ ಯಾರೋ ಮಾತಾಡುವಾಗ ಮನೆ ಹೇಳಿದ್ರು, ಸಸ್ಯ ನೆಡುವ ಜಾಗಕ್ಕಿಂತ ಮೊದಲು ನಿಮ್ಮ ಹೃದಯದಲ್ಲಿ ಒಂದು ಜಾಗ ಕೊಡ್ಬೇಕು, ಅದಕ್ಕೆ ನಿಮ್ಮ ಮನಸ್ಸಲ್ಲಿ ಒಂದು ಜಾಗ ಕೊಡಬೇಕು ಸಸ್ಯ ನೆಡಬೇಕು ಅಂತೇಳಿ. ಆ ರೀತಿ ನೀವು ಮುಂದುವರಿದರೆ ಇವತ್ತೇನಲ್ಲಿ 400 ಜನರ ಮಕ್ಕಳಿದ್ದಾರೆ. ಈ 400 ಜನರ ವಿದ್ಯಾರ್ಥಿಗಳು ಮನಸ್ಸು ಮಾಡಿದರೆ 400 ಸಸ್ಯಗಳನ್ನು ನೆಡಬಹುದು. ಆ ಮೂಲಕವಾಗಿ ನಮ್ಮ ಉಳ್ಳಾಲದಲ್ಲಿ ನೀರಿನ ಕೊರತೆ ಅಥವಾ ವಾತಾವರಣದ ಕಲುಷಿತವನ್ನ ಕಮ್ಮಿಗೊಳಿಸುವ ಸಲುವಾಗಿ ಮಾಡಲಿಕ್ಕೆ ಸಹಕಾರಿಯಾಗುವಂತ ಕೆಲಸ ಮಾಡಬೇಕು. ನಾವು ಮೊದಲೆಲ್ಲ ಸಿಕ್ಕಿದಿರುವಾಗ ನಾವು ನೋಡಿದ್ರೆ ಮಳೆಗಾಲ ಬಂತು ಅಂತ ಹೇಳಿದ್ರೆ ಮರದಡಿಯಲ್ಲಿ ತೋಡು ಬದಿಗಳೆಲ್ಲ ಮಾವಿನ ಹಣ್ಣಿನ ಸಸಿ, ಅರಸಿನ ಬೀಜ ಮೊಳಗಿ ಬರುವುದು, ಟೊಮೊಟೊ ಸಸಿಗಳು, ಬೇರೆ ಬೇರೆ ಮೆಣಸಿನ ಸಸಿಗಳು ಎಲ್ಲ ಅಲ್ಲಿ ಬೆಳೀತಾ ಮೊಳಕೆ ಬರ್ತಾ ಇದೆ. ಆಗ ನಾವು ಶಾಲೆ ಬಿಟ್ಟು ಹೋಗುವಾಗ ಅದನ್ನು ಕೊಂಡೋಗಿ ಮನೆಯಲ್ಲಿ ನೆಟ್ಟಂತ ನೆನಪು ನನಗೆ ಈಗಲೂ ಕೂಡ ಇದೆ. ಟೊಮೆಟೊ ಗಿಡ, ಮಾವಿನ ಗಿಡ ಅಲ್ಲ. ಆದ ಕಾರಣ ಆ ರೀತಿ ನಮ್ಮಲ್ಲಿ ಒಂದು ಮನಸ್ಸು ಬಂದ್ರೆ ಬಹಳ ಉಪಕಾರ ಆಗ್ತದೆ. ಅದೇ ಮುಳ್ಳಾರದ ನಗರ ಪಂಚಾಯತ್ ಇರುವಾಗ ಅಲ್ಲಿ ಒಣ ಮಹೋತ್ಸವ ನಡೀತಾ ಇತ್ತು. ಬಹಳ ಹಿಂದಿನ ಕಥೆ ಇದು. ಅಲ್ಲಿ ಸಸಿ ವಿತರಣೆ ಮಾಡ್ತಾ ಇದ್ರು. ನಾನು ಒಂದು 2 ಸಸಿಯನ್ನು ಕೊಂಡೋಗಿ ನಮ್ಮ ಅಜ್ಜಿಯ ಮನೆಯ ಹತ್ತಿರದಲ್ಲಿ ನಟ್ಟಿದೆ. ಆ ಮರ ಒಂದು ಬಿದ್ದೋಗಿದೆ, ಇನ್ನೂ ಕೂಡ ಒಂದು ಮರ ಇದೆ. ಆದ್ರೆ ಆ ಭೂಮಿ ಇವತ್ತು ನಮ್ಮ ಕೈಯಲ್ಲಿಲ್ಲ, ಆ ಮರ ಇವತ್ತು ಇದೆ. ಆ ರೀತಿ ಆದ್ರೆ ಮಾತ್ರ ನಮ್ಮಲ್ಲಿ ಮನಸ್ಸು ಬಂದ್ರೆ ಮಾತ್ರ ಅದು ಆಗ್ತದೆ ಅಂತ ಹೇಳುವ ಆ ಒಂದು ಯೋಚನೆಯಲ್ಲಾಗಿದೆ. ಈಗೆಲ್ಲ ಹೇಳಿದ್ರು, ನಾನು ಗಿಡ ನೆಡಲಿಕ್ಕೆ ಪ್ರೇರಣೆ ಕೊಡ್ತಾ ಇದ್ದೇನೆ, ಮನಸ್ಸು ಮಾಡಿದ್ದೇನೆ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಶಾಲಾ ವಿದ್ಯಾರ್ಥಿ ಆಗಿದ್ದಾಗಲೇ ಈ ಗಿಡಗಳ ಬಗ್ಗೆ ನಮಗೆ ಸ್ವಲ್ಪ ಅಭಿರುಚಿ ಜಾಸ್ತಿ. ಆದ್ರೆ ಜನರಿಗೆ ಕಾಣುವಂತ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ನನ್ನ ತಾಕತ್ತಿಲ್ಲ. ಈಗ ಏನೋ ಮಾಡಿಸಲಿಕ್ಕೆ ಒಂದು ತಾಕತ್ತಿದೆ. ಯಾರೋ ನಮ್ಮ ಹೇಳಿದ ಮಾತನ್ನು ಕೇಳ್ತಾರೆ ಅಂತ ಹೇಳುವ ರೀತಿಯಲ್ಲಿ ಆ ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ. ಅದ ಕಾರಣ ನೀವೆಲ್ಲ ಈ ಕೆಲಸದಲ್ಲಿ ಮುಂದುವರಿಬೇಕು ಅಂತ ಹೇಳಿ ಶಿಸ್ತಿನ ಸಿಪಾಯಿಗಳಂತೆ ಈ ಊರಿನ ಈ ರಕ್ಷಣೆಗಾಗಿ, ಇಲ್ಲಿ ವಾತಾವರಣದ ರಕ್ಷಣೆಗಾಗಿ, ಕುಡಿಯುವ ನೀರಿನ ಮೂಲದ ಒಂದು ಉತ್ಪಾದನೆಗಾಗಿ ನೀವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಮ ವಿದ್ಯಾರ್ಥಿಗಳು ಇಲ್ಲಿ ನೆರೆಕರೆಯವರಿದ್ದಾರೆ, ಬಹಳ ಹೊರಗಿನಿಂದ ಬರುವ ಮಕ್ಕಳಿದ್ದಾರೆ. ಅದೇ ರೀತಿ ನಮ್ಮ ಸೈಯದ್ ಮದನಿ ದರ್ಗಾದ ಶರೀಯತ್ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅದರಲ್ಲಿ ಬೇರೆ ಬೇರೆ ವಿಭಿನ್ನ ಶಾಲೆ ಅಂತ ಹೇಳಿದ್ರೆ ಬೇರೆ ಬೇರೆ ತಂದೆ ತಾಯಿಯ ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ಬಂದು ಈ ಒಂದು ಸ್ಕೂಲಿನ ಅಡಿಯಲ್ಲಿ ಶಿಕ್ಷಕರು ನೀಡುವಂತ ಆ ಮಮತೆ ಸಹಕಾರಗಳಿಂದ ಆ ಮಕ್ಕಳ ವಿದ್ಯಾರ್ಥಿಗಳು ಮುಂದಿನ ದಿವಸದಲ್ಲಿ ಬೆಳೆದು ಬಂದು ಸಮಾಜದ ಉತ್ತಮ ಪ್ರಜೆಗಳಾಗ್ತಾರೆ. ಇಲ್ಲಿ ವಿಶೇಷವಾಗಿ ಏನು ಹೇಳಿದಂಗೆ ನಮ್ಮ
ಈ ದರ್ಗಾದಿಂದ ಬರುವಂತ ನಮ್ಮ ಹಾಸ್ಟೆಲ್ನಿಂದ ಬರುವಂತ ವಿದ್ಯಾರ್ಥಿಗಳು ಅವರು ಕುರಾನ್ ಪಠಣದ ಜೊತೆಯಲ್ಲಿ ಈ ಒಂದು ಕಲಿಕೆ ಕೂಡ ಮಾಡುವುದರಿಂದ ನೀವು ಬಹಳ ಜಾಗರೂಕತೆಯಿಂದ ನಮ್ಮ ಸೈನ್ ಬದಲಿಯಿಂದ ಬರುವಂತಹ ಮಕ್ಕಳು ಬಹಳ ಜಾಗರೂಕತೆಯಿಂದ ಶಿಸ್ತಿನ ಸಿಪಾಯಿಗಳಂತೆ ಎರಡು ವಿದ್ಯಾಭ್ಯಾಸಗಳನ್ನು ಸಕಾಲಕ್ಕೆ ಪಡೆದುಕೊಂಡು ನಿಮ್ಮ ಬುದ್ಧಿಯನ್ನ ಶಿಕ್ಷಕರ ಆ ಒಂದು ಮಾತಿನಂತೆ ಉಸ್ತಾದಗಳ ಮಾತಿನಂತೆ ನೀವು ಪಾಲಿಸಿಕೊಂಡು ಈ ದೇಶದಲ್ಲಿ ನಮ್ಮ ಒಂದು ಉತ್ತಮ ಪ್ರಜೆಗಳಾಗಿ ಬೆಳೆದು ಬಂದು ಮುಂದಿನ ದಿನಗಳಲ್ಲಿ ನಾನು ಒಬ್ಬ ಹಳಕೋಟೆ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿ, ನಾನು ಒಬ್ಬ ಸೈಯದ್ ಮದನಿ ಶರೀಫ್ ಕಾಲೇಜಿನ ವಿದ್ಯಾರ್ಥಿ ಅಂತ ಹೇಳುವಂತ ಒಂದು ಹೆಮ್ಮೆ ಪಡುವಂತ ಕಾಲ ಮೂಲದಲ್ಲಿ ಅಂತ ಆಗ್ರಹಿಸಿಕೊಂಡು ಈ ವನಮಹೋತ್ಸವಕ್ಕೆ ಅಥವಾ ಗಿಡ ನೆಡುವಂತ ತರಕಾರಿ ಬೆಳೆಸುವಂತ ಅಥವಾ ಭತ್ತ ಬೆಳೆಸುವಂತ ಕಾರ್ಯಕ್ಕೆ ಭತ್ತ ಬೆಳೆಸಿದ ಮೇಲೆಲ್ಲ ಆಗಲಿಕ್ಕಿರಲಿಲ್ಲ. ಆದ್ರೆ ನಿಮಗೆ ಪ್ರೇರಣೆ ನೀಡಲಿಕ್ಕೆ ಕೂಡ ಪ್ರಯೋಜನ. ಯಾಕಂತ ಹೇಳಿದ್ರೆ ಭತ್ತ ನೆಡುವಂತಹ ಭೂಮಿ ಗುಲಾಮಲ್ಲಿ ಇರಲಿಲ್ಲ, ಎಲ್ಲ ಮನೆ ಕಟ್ಟಿ ಮುಗಿದೋಯ್ತು. ಮಕ್ಕಳಿಗೆ ನೀವು ನೆನಪು ಮಾಡಿಕೊಳ್ಳಿ, ಉಳ್ಳಾಲ ಬೈಲಿಂದ ಬರುವಂತಹ ಜಾಗ, ಅಲೆಕಲದಲ್ಲಿರುವಂತಹ ಈ ಜಾಗ ಎಲ್ಲರೂ ಹಸಿರಾಗಿ ಬೆಳೆದಿತ್ತು. ಹಸಿರು ನಿಂತು ಭತ್ತ ಬೆಳೆಯುವಂತಹ ಭೂಮಿಯಾಗಿತ್ತು. ಇಲ್ಲಿಗೆ ಬೇಕಾದಂತ ಅಕ್ಕಿಗಳು ಇಲ್ಲೇ ಬೆಳೆಯುತ್ತಾ ಇತ್ತು. ಆದರೆ ಇವತ್ತು ನೀವು ದೊಡ್ಡದಾಗಿ ಬರುವಾಗ, ನಮಗೆ ವಯಸ್ಸಾಗುವಾಗ ಉಳ್ಳಾಳದಲ್ಲಿ ಭತ್ತ ಬೆಳೆಯುವಂತ ಕಸವು ಗೊತ್ತಿಲ್ಲ, ಕಬ್ಬು ಬೆಳೆಯುವಂತ ಕಸವು ಗೊತ್ತಿಲ್ಲ. ಕಾರಣ ಜನ ಎಲ್ಲ ಕೆಲಸವನ್ನು ಬಿಟ್ಟು ಆ ಜಾಗ ಎಲ್ಲ ಇವತ್ತು ವಸತಿಗಳಾಗಿ ಮಾರ್ಪಟ್ಟು ಹೋಗಿದೆ. ಬೇರೆ ಕಡೆಯಲ್ಲಿ ಅಕ್ಕಿ ಬೆಳೆಸಿದ್ರೆ ಮಾತ್ರ ನಮ್ಗೆ ಇವತ್ತು ಊಟ ಮಾಡ್ಲಿಕ್ಕೆ ತಾಕತ್ತಿದೆ. ಆದ ಕಾರಣ ನೀವೆಲ್ಲ ಕೃಷಿಯ ಬಗ್ಗೆ ಜಾಸ್ತಿ ಒಂದು ಪ್ರಯತ್ನ ಮಾಡಬೇಕು ಅಂತ ಹೇಳಿ ಇಲ್ಲಿ ವಿದ್ಯಾರ್ಥಿ ಯಾರು ವಿಜಯ್ ಕುಮಾರ್ ಕೃಷಿಗೆ ವಿಜಯ್ ಅಂತ ಹೇಳುವರು ನನಗೆ ಪರಿಚಯ ಇಲ್ಲ, ಹೆಸರು ಕೇಳಿಕೊಂಡೆ. ನೀವು ನಮ್ಮ ಜೊತೆಯಲ್ಲಿ ಉಳ್ಳಾಲ ದೇವರದಲ್ಲಿ ಆ ತರಕಾರಿಯನ್ನ ಬೆಳೆಸುವಂತ ಗಿಡ ಬೆಳೆಸುವಂತ ಕಾರ್ಯಕ್ಕೆ ಕೂಡ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ವಿನಂತಿ ಮಾಡಿಕೊಂಡು ಈ ಒಂದು ಕಾರ್ಯ ಒಂದು ಉತ್ತರೋತ್ತರ ಅಭಿವೃದ್ಧಿಯ ಕಾರ್ಯಾಗಿ ಇದೊಂದು ನೆರವೇರುವಂತ ಕಾರ್ಯಾಗಿ ಆ ಮೂಲಕ ಫಲಕಾರಿಯಾಗಿ ಅಂತ ಆಗ್ರಹಿಸಿ ನನ್ನ ಮಾತನ್ನು ಧನ್ಯವಾದವನ್ನು ಮಾಡುವವರು ನಮ್ಮ ಈ ಶಾಲೆಯ ಶಿಕ್ಷಕಿ. ವೇದಿಕೆಯಲ್ಲಿ ಆಸೀನರಾದ ಗಣ್ಯರಿಗೂ ವಂದನೆಗಳು. ಹಸಿರೇ ಉಸಿರೇ ಪರಿಸರ ಈ ವನ ಮಹೋತ್ಸವದ ಶುಭ ದಿನದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನೆರವೇರಿಸಿದ ಅಧ್ಯಕ್ಷರಿಗೆ ಮುಖ್ಯೋಪಾಧ್ಯಾಯರ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಸಾಂಕೇತಿಕವಾಗಿ ಗಿಡನೆಟ್ಟು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅತಿಥಿಗಳನ್ನು ಹಾಗೂ ನಮಗೆಲ್ಲರಿಗೂ ಈ ಶುಭ ದಿನದ ಮಹತ್ವದ ಬಗ್ಗೆ ಶುಭವನ್ನು ಕೋರಿದ ಅತಿಥಿಗಳೆಲ್ಲರಿಗೂ ಮುಖ್ಯೋಪಾಧ್ಯಾಯರ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ. ಎಲ್ಲ ವಿದ್ಯಾಭಿಮಾನಿಗಳಿಗೂ ಧನ್ಯವಾದ.